ಕಾರ್ಕಳದಲ್ಲಿ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಕಳ ಅನಂತ ಪದ್ಮನಾಭ ವೃತ್ತದಲ್ಲಿ ತಾಯಿ ಭುವನೇಶ್ವರಿಗೆ ಪುರಸಭೆಯ ಅಧ್ಯಕ್ಷೆ ಸುಮಾ ಕೇಶವ್ ಅವರು, ಪುರಸಭೆಯ ಮುಖ್ಯಾಧಿಕಾರಿ ರೂಪಾ ಶೆಟ್ಟಿ ದೀಪ ಬೆಳಗಿಸಿ ತಾಯಿ ಭುವನೇಶ್ವರಿಯ ಆರತಿಯನ್ನ ಎತ್ತಿ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ವಿಜೃಂಭಣೆಯಿಂದ ಕನ್ನಡಾಂಬೆಯ ಇತಿಹಾಸವನ್ನ ಪ್ರತಿನಿಧಿಸುವ ಕಲಾ ತಂಡಗಳೊಂದಿಗೆ ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನ ವಿವಿಧ ಸ್ತಬ್ಧ ಚಿತ್ರಗಳು ಅನಂತಶಯನ ವೃತ್ತದಿಂದ ಗಾಂಧಿ ಮೈದಾನದವರೆಗೆ ಸಾಗಿ ಬಂತು. ಗಾಂಧಿ ಮೈದಾನದಲ್ಲಿ ವಿವಿಧ ಶಾಲೆ ಮಕ್ಕಳಿಂದ ರಾಷ್ಟ್ರಭಕ್ತಿ ಗೀತೆಗಳನ್ನು ಹಾಡಲಾಯಿತು. ದಂಡಾಧಿಕಾರಿ ಪುರಂದರ ಅವರು ಧ್ವಜಾರೋಹಣವನ್ನ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಪ್ರಾಚೀನ ಕಾವ್ಯಗಳಲ್ಲಿ ಬಳಕೆಯಾದ ಜನಪದ ಬಾಯಿಯಲ್ಲಿ ಕೊಂಡಾಡಲು ಭಾಷೆ. ಕನ್ನಡವೆಂದರೆ ಕೇವಲ ಭಾಷೆಯಲ್ಲ, ಅದು ಒಂದು ಬದುಕು, ಕನ್ನಡ ನಾಡು, ಕನ್ನಡ ಸಂಸ್ಕೃತಿ ಎಂದು ಹೇಳಿದ್ರು. ಭಾವಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎನ್ನುತ್ತಾ ಕನ್ನಡ ನಿತ್ಯೋತ್ಸವವಾಗಿರಲಿ ಎಂಬ ಆಶಯದಲ್ಲಿದ್ದೇವೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಅಭಿಮಾನದಲ್ಲಿದ್ದೇವೆ. ಮನೆ ಮನ ಮತ್ತು ಮಾತು ಕನ್ನಡವಾದಾಗ ಇವೆಲ್ಲವೂ ಸಾಧ್ಯ. ಯಾವುದೇ ಭಾಷೆಯಾಗಲಿ ಮಾತನಾಡುವವರ ಸಂಖ್ಯೆ ಕಡಿಮೆ ಆದಂತೆ ಅದು ಅಳಿವಿನತ್ತ ಸಾಗುತ್ತದೆ. ಭಾಷಾ ಮಾಧ್ಯಮದ ವಿಷಯದಲ್ಲಿ ಮನೆ ಮನ ಕನ್ನಡವಾಗಿರಬೇಕು. ಕನ್ನಡ ಅದು ಹೃದಯದ ಭಾಷೆಯಾಗಿ ನಮ್ಮೆಲ್ಲರ ಮಾತಾಗಬೇಕು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ತನು ಕನ್ನಡ ಮನು ಕನ್ನಡ, ಕನ್ನಡ ಸರ್ವವೂ ಕನ್ನಡಮಯವಾಗಿದ್ದರೆ ಮಾತ್ರ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಉಳಿಯಲು ಮತ್ತು ಬೆಳಗಲು ಸಾಧ್ಯ. ಈ ಸಂದರ್ಭದಲ್ಲಿ ನಗರ ಠಾಣಾಧಿಕಾರಿ ಮಧು ಬಿ ಕಮಾಂಡರ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಧ್ವಜಾರೋಹಣ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷೆ ಸುಮಾ ಕೇಶವ್, ಪೊಲೀಸ್ ಅಧಿಕಾರಿ, ಪುರಸಭೆಯ ಅಧಿಕಾರಿ ಹಾಗೂ ಗೇರು ನಿಗಮದ ಅಧ್ಯಕ್ಷರಾದ ಮಣಿರಾಜ್ ಶೆಟ್ಟಿ ಉಪಸ್ಥಿತರಿದ್ದರು. ಕರೆದುಕೊಂಡು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಅಷ್ಟು ಮಾತ್ರವಲ್ಲ, 66